ತನ್ನ ಮರಿಯನ್ನು ಕಳೆದುಕೊಂಡ ಮಂಗವೊಂದು ಹಸುಗೂಸನ್ನು ನೋಡಿ ಅದು ತನ್ನ ಮನೆ ಎಂದು ಭಾವಿಸಿ ಪ್ರೀತಿಯಿಂದ ಮುಟ್ಟುತ್ತಾ ಮಗುವನ್ನು ಸವರುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಉತ್ತರ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. 3 ತಿಂಗಳ ಮಗು ಹಾಸಿಗೆಯ ಮೇಲೆ ನಿದ್ದೆ ಮಾಡಿದ್ದಾಗ ಹೆಣ್ಣು ಮಂಗವೊಂದು ಸದ್ದಿಲ್ಲದೆ ಮನೆಯೊಳಗೆ ಬಂದಿದೆ. ಇನ್ನು ಮಗುವಿನ ತಾಯಿ ಕೋಣೆಯೊಳಗೆ ಬಂದಾಗ ಮಂಗವನ್ನು ನೋಡಿ ಆತಂಕಕ್ಕೊಳಗಾಗಿ ಕಿರುಚಾಡಿದ್ದಾರೆ. ಈ ವೇಳೆ ನೆರೆಹೊರೆಯವರು ಓಡಿ ಬಂದಿದ್ದರು. ಮಗುವಿನ ಹತ್ತಿರ ಯಾರಾದರೂ ಹೋದಾಗ ಮಂಗ ಆಕ್ರಮಣ ಮಾಡಲು ಆರಂಭಿಸಿತು. ಇದರಿಂದ ಭಯಗೊಂಡ ಜನರು ಪ್ರಾಣಿ ರಕ್ಷಕನನ್ನು ಸ್ಥಳಕ್ಕೆ ಕರೆಸಿದ್ದಾರೆ. ಆಹಾರ ನೀಡಿದರೂ ಸಹ ಮಂಗ ಮಗುವನ್ನು ಬಿಡಲಿಲ್ಲ. ಮೊಬೈಲ್ ಫೋನ್ನಲ್ಲಿ ಮಂಗಗಳ ವಿಡಿಯೋಗಳನ್ನು ಪ್ಲೇ ಮಾಡಿ ಕೋತಿ ಮುಂದೆ ಹಿಡಿದರು. ವಿಡಿಯೋ ವೀಕ್ಷಣೆಯಲ್ಲಿ ಮಂಗ ಮಗ್ನನಾಗುತ್ತಿದ್ದಂತೆ ರಕ್ಷಣಾ ಸಿಬ್ಬಂದಿ ಅತ್ಯಂತ ನಾಜೂಕಿನಿಂದ ಮಗುವನ್ನು ರಕ್ಷಿಸಿದ್ದಾರೆ. ಇನ್ನು ರಕ್ಷಣಾ ಸಿಬ್ಬಂದಿ ಈ ಮಂಗ 6 ದಿನಗಳ ಹಿಂದೆ ತನ್ನ ಮರಿಯನ್ನು ಕಳೆದುಕೊಂಡಿದ್ದು ಆಘಾತದಲ್ಲಿತ್ತು. ಇದರಿಂದಾಗಿ ಈ ಮಗುವನ್ನು ನೋಡಿ ತನ್ನ ಮರಿಯೇ ಅಂದುಕೊಂಡಿದೆ. ಹೀಗಾಗಿ ತನ್ನ ಮರಿಯನ್ನು ಯಾರಾದರೂ ಕಿತ್ತುಕೊಳ್ಳುತ್ತಾರೆ ಎಂಬ ಭಯದಲ್ಲಿ ಅದು ಆಕ್ರಮಣಕಾರಿಯಾಗಿ ವರ್ತಿಸಿದೆ ಎಂದು ಹೇಳಿದ್ದಾರೆ. बच्चे को अपने कब्जे में लिया हुआ है, कोशिश कर रहे हैं दोनों बाइज्जत हो जाए। बच्चा बहुत छोटा है। ये बंदर इसने बच्चे को परेशान कर रखा और उठाने नहीं दे रहा है। ये भूख लग रही से और उठाने नहीं दे रहा बंदर ये।